ಸಂಸ್ಕಾರ, ಸಂಘಟನೆ, ಸೇವೆ ಈ ಮೂರು ಧ್ಯೇಯ ವಾಕ್ಯವನ್ನು ಹಿಡ್ಕೊಂಡು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಇವತ್ತೊಂದು ಗುರುವಾಂಕೆರೆಯ ಹವ್ಯಕ ಭವನದಲ್ಲಿ ಅಮೋಘವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದುವೇ ಮಾತೃ ಧ್ಯಾನ, ಮಾತೃ ಪೂಜನ, ಮಾತೃ ಭೋಜನ. ಇದರ ಝಲಕ್ ಇಲ್ಲಿದೆ. ಧ್ಯಾನ, ಮಾತೃ ಭೋಜನ, ಮಾತೃ ಪೂಜನ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಇದೇ ಒಂದು ವೇದಿಕೆ. ನೀವು ನೋಡ್ಬೋದು, ಬಹಳ ಚಿಕ್ಕದಾದ, ಚೊಕ್ಕದಾದ, ಬಹಳ ಆಕರ್ಷಕವಾದಂತಹ ಈ ವೇದಿಕೆ ನಿಮಗೆ ನೋಡ್ತಾ ಇರ್ಬೋದು. ಎಲ್ಲವೂ ಕೂಡ ಈ ಒಂದು ಪರಿಸರದತ್ತವಾದಂತಹ, ನೈಸರ್ಗಿಕದತ್ತವಾದಂತಹ ಪರಿಕರಗಳನ್ನು ಯೂಸ್ ಮಾಡಿಕೊಂಡೇ ಈ ಒಂದು ವೇದಿಕೆಯ ನಿರ್ಮಾಣ ಮಾಡಲಾಗಿದೆ. ನಾವು ಹಲವಾರು ಕಡೆ ನೋಡ್ತೀವಿ, ದೊಡ್ಡದಾಗಿ ಕಲರ್ಫುಲ್ ಆಗಿ ಲೈಟಿಂಗ್ಸ್ ಹಾಕೊಂಡು, ಬೇರೆ ಬೇರೆ ಬಣ್ಣದ ಬಟ್ಟೆಯನ್ನ ಹಾಕೊಂಡು ವೇದಿಕೆಯನ್ನು ಅಲಂಕಾರ ಮಾಡಿ ನೋಡಿದೀವಿ. ಆದ್ರೆ ಇಲ್ಲಿ ನೋಡ್ಬೋದು, ಬಹಳ ವಿಶೇಷವಾಗಿ ನಾವು ತುಳುವಲ್ಲಿ ಮೂಡಿ ತಪ್ಪು ಅಂತ ಹೇಳ್ತೀವಿ, ಆ ರೆಚ್ಚೆವು ತಪ್ಪು ಗಿಡ ಅಂತ ಹೇಳ್ತೀವಿ. ದೊಡ್ಡ ಅಗಲದ ಒಂದು ಎಲೆ ಬರುತ್ತೆ, ಅದ್ರಲ್ಲಿ ಆ ಮಾತೃ ಧ್ಯಾನ, ಮಾತೃ ಭೋಜನ, ಮಾತೃ ಪೂಜೆ ಅನ್ನುವಂತ ಒಂದು ವರ್ಡಿಂಗ್ಸ್ ಅನ್ನ ಹಾಕಿ ಅದರ ಮೂಲಕ ಈ ಒಂದು ವೇದಿಕೆಯನ್ನು ಅಲಂಕಾರ ಮಾಡಿದ್ರೆ ಇಲ್ಲಿ ನೋಡ್ಬೋದು. ಆ ಒಂದು ತೆಂಗಿನ ಗರಿಯಿಂದಲೂ ಕೂಡ ಅದರಲ್ಲಿ ಈ ಸಂಸ್ಕಾರ, ಸಂಘಟನೆ, ಸೇವೆ ಈ ಒಂದು ಹೆಸರನ್ನ ಅದರಲ್ಲೇ ಒಂದು ಬರೆದ್ಬಿಟ್ಟು ಅದರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಈ ಒಂದು ನಮ್ಮ ಭಾರತೀಯ ಸನಾತನ ಧರ್ಮಕ್ಕೆ ಒಂದು ಹೇಳಿರುವಂತಹ ಈ ಕಾರ್ಯಕ್ರಮದಲ್ಲಿ ಇದೇ ಒಂದು ವೇದಿಕೆ ಬಹಳ ಪ್ರಮುಖ ಆಕರ್ಷಣೆ. ಅದೇ ರೀತಿಯಾಗಿ ಈ ಒಂದು ದೀಪ ನೋಡ್ಬೋದು. ದೀಪವನ್ನ ಯಾವ ರೀತಿ ಅಲಂಕಾರ ಮಾಡಿದೆ ಅಂತ ಹೇಳಿದ್ರೆ, ಒಬ್ಬ ಹೆಣ್ಣು ತಾಯಿ, ಒಬ್ಬ ಮಾತೃ ಹೇಗೆ ಒಂದು ತಾಯಿ ಹೇಗೆ ಒಂದು ಶೃಂಗಾರಗೊಳ್ತಾಳೋ ಅದೇ ರೀತಿಯಾಗಿ ಆ ದೀಪವನ್ನು ಕೂಡ ಅದೇ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲ ಆಭರಣ ಆಗಿರ್ಬೋದು, ಆ ಜರಿ ಸಾರಿ ಆಗಿರ್ಬೋದು, ಜೊತೆಗೆ ಆ ಒಂದು ಹೂವಿನ ಅಲಂಕಾರ ಆಗಿರ್ಬೋದು. ಒಬ್ಬ ಹೆಣ್ಣು, ಒಬ್ಬ ನಾರಿ ಯಾವ ರೀತಿ ಅಲಂಕಾರಗೊಂಡ್ರೆ, ಶೃಂಗಾರಗೊಂಡರೆ ಯಾವ ರೀತಿ ಅದ್ಭುತವಾಗಿ ಕಾಣಿಸ್ತಾರೋ ಅದೇ ರೀತಿಯಾಗಿ ಆ ದೀಪವನ್ನು ಕೂಡ ಬಹಳ ಅಂದವಾಗಿ ಅಲಂಕಾರ ಮಾಡಲಾಗಿದೆ. ಜೊತೆಗೆ ಹೂವಿನ ರಂಗೋಲಿ ಕೂಡ ಹಾಗೆ ಇಲ್ಲಿ ಪ್ರಮುಖ ಆಕರ್ಷಣೆ. ಅದೆಷ್ಟೋ ಮಂದಿಗೆ ಬಣ್ಣದ ಅಂತ ರಂಗೋಲಿಯ ಒಂದು ಪುಡಿಯಿಂದ ರಂಗೋಲಿ ಹಾಕೋಕೆ ಗೊತ್ತು, ಆದ್ರೆ ಈ ಹೂವಿನ ಅಲಂಕಾರ ಕೂಡ ಇಷ್ಟೊಂದು ಅದ್ಭುತವಾಗಿ ಹಾಕೋಕೆ ಸಾಧ್ಯವಾ ಅನ್ನೋಂತ ಹೇಳುವಂತೆ ಇಲ್ಲಿ ಈ ಒಂದು ಹವ್ಯಕ ಭವನದಲ್ಲಿ ಈ ಹೂವಿನ ರಂಗೋಲಿಯನ್ನು ಕೂಡ ಹಾಕಲಾಗಿದೆ. ಇನ್ನು ಈ ಗುರುವಾಂಕೆರೆಯ ಹವ್ಯಕ ಭವನದಲ್ಲಿ ಕಳೆದ ಹಲವಾರು ದಿನಗಳಿಂದ ಇಲ್ಲಿ ಯೋಗ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಅದರಲ್ಲಿ ಇಲ್ಲಿರುವಂತಹ ಈ ಶಿಬಿರಾರ್ಥಿಗಳೇ ಆ ಯೋಗಕ್ಕೆ ಭಾಗವಹಿಸ್ತಾ ಇದ್ರು. ಅವರಿಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನೀವು ನೋಡ್ತಿರಬಹುದು, ಮಹಿಳೆಯರು ಕೂಡ ಎಲ್ಲರೂ ಕೂಡ ಒಂದೇ ರೀತಿಯ ಒಂದು ಬಿಳಿ ಬಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಈ ಭಾರತೀಯ ನಾರಿ ಅಂದ್ರೆ ಏನು ಅಂತ ತೋರಿಸುವಂತ ರೀತಿಯಲ್ಲಿ ಎಲ್ಲರೂ ಕೂಡ ಶೃಂಗಾರಗೊಂಡು ಇಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಈ ನೋಡ್ಬೋದು, ಎಲ್ಲರೂ ಕೂಡ ಇಲ್ಲಿ ಒಂದು ಆಟೋಟ ಸ್ಪರ್ಧೆ ಕೂಡ ಆಯೋಜನೆ ಮಾಡಲಾಗಿದೆ.
ಆಗಿದೆ. ನಗುವ ಸ್ಪರ್ಧೆ ಆಗಿರ್ಬೋದು, ಬೇರೆ ಬೇರೆ ಆಟೋಟ ಸ್ಪರ್ಧೆ ಆಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಚಿಕ್ಕ ಮಕ್ಕಳ ರೀತಿ ಎಲ್ಲ ಒಂದು ಮಹಿಳೆಯರು ಇಲ್ಲಿ ಆಟದಲ್ಲಿ ಪಾಲ್ಗೊಂಡಿದ್ದಾರೆ. ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಒಂದು ಶಿಬಿರಾರ್ಥಿಗಳಾಗಿರುವಂತಹ ಪುರುಷರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ವಿಶೇಷವಾದ ಆಟೋಟ ಸ್ಪರ್ಧೆ ಕೂಡ ಆಯೋಜನೆ ಮಾಡಲಾಗಿದೆ. ಇದು ಸ್ಪರ್ಧೆ ಅಲ್ಲ, ಬದಲಾಗಿ ಇಲ್ಲಿ ಪಾಲ್ಗೊಳ್ಳುವಂತಹ ಈ ಒಂದು ಶಿಬಿರಾರ್ಥಿಗಳು ಎಷ್ಟು ಆಕ್ಟಿವ್ ಆಗಿದ್ದಾರೆ, ಎಷ್ಟು ಅವರ ಎನರ್ಜಿಯನ್ನ ಬೂಸ್ಟ್ ಮಾಡಬಹುದು ಅನ್ನೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಇಂತಹ ಒಂದು ಆಟವನ್ನ ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಇವಾಗಿನ ಮಕ್ಕಳಿಗೆ ಈ ಔಟ್ಡೋರ್ ಗೇಮ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಈ ಟಿವಿ ನೋಡೋದ್ರಲ್ಲಿ ಅಥವಾ ಮೊಬೈಲ್ ಗೇಮ್ ನೋಡೋದ್ರಲ್ಲಿ, ವಿಡಿಯೋ ಗೇಮ್ ಆಡೋದ್ರಲ್ಲಿ ಎಲ್ಲರೂ ಕೂಡ ನಿಸ್ಸೀಮರು. ಆದ್ರೆ ಇವತ್ತು ಈ ಹವ್ಯಕ ಭವನದಲ್ಲಿ ಈ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರು ಬಹಳ ಅಮೋಘವಾದ ಕಾರ್ಯಕ್ರಮ ಅಂತ ಆಗ್ಲೇ ಹೇಳಿದೆ. ಅದರ ಜೊತೆಗೆ ಈ ಮಕ್ಕಳಿಗೆ ಕೂಡ ಹಳೆಯ ಕೆಲವೊಂದು ಆಟಗಳಲ್ಲಿ ಆಡಿಸ್ತಾ ಇದ್ದಾರೆ. ಇಲ್ಲೆಲ್ಲರೂ ಕೂಡ ನೋಡ್ಬೋದು, ಈ ಉಳಿದ ದಿನಗಳ ಎಲ್ಲರೂ ಕೂಡ ಮೊಬೈಲ್ ನೋಡ್ತಾ, ಟಿವಿ ನೋಡ್ತಾ ಕಾಲಗಳುತ್ತಾ ಮಕ್ಕಳು ಇವತ್ತು ಹೇಗೆ ನಾವು ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳೆಲ್ಲ ಔಟ್ಡೋರ್ ಆಟವನ್ನು ಆಡ್ತಾ ಇದೀವೋ ಅದೇ ರೀತಿ ಇವತ್ತು ಇಲ್ಲಿ ಕೂಡ ಮಕ್ಕಳು ಸೇರ್ಕೊಂಡು ಬಹಳ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿ ಕೂಡ ಖುಷಿ ಕಾಣಿಸ್ತಾ ಇದೆ. ಸೊ ನೋಡಿ, ಇಲ್ಲಿ ಯಾರು ಕೂಡ ಪರಿಚಯಿಸ್ತಾರಲ್ಲ, ಎಲ್ಲ ಬೇರೆ ಬೇರೆ ಕಡೆ ಬಂದ ಮಕ್ಕಳು. ಆದ್ರೆ ಇಲ್ಲಿ ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಆತ್ಮೀಯರು, ನಾವೆಲ್ಲ ಒಂದೇ ಮನೆಯ ಮಕ್ಕಳ ರೀತಿ ಎಲ್ಲರೂ ಕೂಡ ಕೈ ಹಿಡ್ಕೊಂಡು ಆಟವನ್ನ ಆಡ್ತಾ ಇದ್ದಾರೆ. ಇದುವೇ ಈ ಒಂದು ಕಾರ್ಯಕ್ರಮದ ನಿಜವಾದ ಒಂದು ಒಳ್ಳೆಯ ಅಂಶ ಅಂತ ಹೇಳ್ಬಹುದು. ಇನ್ನು ಈಗ ನಿಮ್ಗೆ ಇಲ್ಲಿ ನೋಡಬಹುದು, ಎಲ್ಲ ಕೂಡ ವೈಟ್ ಶರ್ಟ್ ಅಂಡ್ ಲುಂಗಿಯನ್ನ ಹಾಕೊಂಡು ಎಲ್ಲರೂ ಕೂಡ ಕೈ ಹಿಡ್ಕೊಂಡು ಆಟವನ್ನ ಆಡ್ತಾ ಇದಾರೆ. ಉಳಿದ ದಿನಗಳಲ್ಲಿ ಇವರೆಲ್ಲ ಆಫೀಸ್ ಹೋಗ್ಬಿಟ್ಟು ಅಥವಾ ಕೃಷಿಯ ಅಥವಾ ಗದ್ದೆಯೋ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿರುವಂತಹ ಈ ಪುರುಷರು ಕೂಡ ಇಲ್ಲಿ ಒಂದು ಯೋಗವನ್ನು ತರಬೇತಿ ಪಡೆದುಕೊಂಡ ಪುರುಷರು ಇವತ್ತು ಇಲ್ಲಿ ಅನೇಕ ಆಟವನ್ನ ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ಚಿಕ್ಕ ಮಕ್ಕಳ ರೀತಿ ಇಲ್ಲಿ ಆಟವನ್ನ ಆಡ್ತಾ ಇದ್ದಾರೆ. ನೋಡ್ಬೋದು, ನೂಕು ನುಗ್ಗ ಇರ್ಬೋದು, ಎಳೆದಾಟ ಇರ್ಬೋದು, ಅಂತ ಯಾವ ರೀತಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡು ಆಟವನ್ನು ಆಡ್ತಾರೋ ಅದೇ ರೀತಿ ಇಲ್ಲಿ ಕೂಡ ಈ ಒಂದು ಪುರುಷರು ಅದು ಲುಂಗಿ ಬಿಚ್ಚುತ್ತೋ ಅಥವಾ ಶರ್ಟ್ ನ ಬಟನ್ ಹೋಗುತ್ತೋ ಯಾವುದೇ ಕೂಡ ಗೋಜಿ ಇಲ್ಲದ ರೀತಿಯಾಗಿ ಮಕ್ಕಳ ರೀತಿ ಇಲ್ಲಿ ಆಟವನ್ನ ಆಡ್ತಾ ಇದ್ದಾರೆ. ನಿಜ ಕೂಡ ಇಲ್ಲಿ ಇಂತಹ ಒಂದು ಕಾರ್ಯಕ್ರಮ ಪ್ರತಿಯೊಂದು ಕಡೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಈ ಆಟಗಳಾಗಿರ್ಬೋದು, ಒಂದು ನಗು ಆಗಿರ್ಬೋದು, ಎಲ್ಲ ಕೂಡ ಈಗ ಮರೆತು ಹೋಗ್ತಾ ಇದೆ. ಎಲ್ಲರೂ ಕೂಡ ಯಾಂತ್ರಿಕ ಜೀವನಕ್ಕೆ ಅಳವಡಿಸ್ಕೊಂಡಿದ್ದಾರೆ. ಬೆಳಗ್ಗೆ ಹೋದ್ರೆ ಆಫೀಸು, ಸಂಜೆ ಬಂದ್ರೆ ಮಲಗೋದು, ಟಿವಿ, ಮೊಬೈಲ್, ಇಷ್ಟೇ ಜೀವನ ಆಗಿ ಹೋಗಿದೆ. ಹಾಗಾಗಿ ಇವತ್ತು ಈ ಒಂದು ಹವ್ಯಕ ಭವನದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ನಿಜ ಕೂಡ ಅರ್ಥಪೂರ್ಣ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇಂತಹ ಒಂದು ಆಟ ಆಗಿರ್ಬೋದು, ಇಂತಹ ಒಂದು ಮಿಂಗಳಾಗುವಂತ ಒಂದು ಅನುಭವ ಆಗಿರ್ಬೋದು, ಎಲ್ಲ ಕೂಡ ಸಿಗ್ಬೇಕನ್ನೋದು ನಮ್ದು ಕೂಡ ಒಂದು ಆಶಯ.
SPYSS ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕ್ಷಣ ನಿಜಕ್ಕೂ ಕೂಡ ಒಂದು ಭಾವನಾತ್ಮಕ ಸನ್ನಿವೇಶ ಅಂತ ಹೇಳ್ಬೋದು, ಭಾವನಾತ್ಮಕ ಕ್ಷಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ಸಾರ್ಥಕತೆ ಒಂದು ಅನುಭವಿಸಿರುವಂತಹ ಒಂದು ಕ್ಷಣ ಅಂತ ಹೇಳಿದ್ರೆ ಅದು ಈ ಒಂದು ಕ್ಷಣ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಹಿರಿಯರಿಗೆ, ಇಲ್ಲಿ ಬಂದಿರುವಂತಹ ಈ ಶಿಬಿರಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಈ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡುವಂತಹ ಒಂದು ಕಾರ್ಯಕ್ರಮ ಈ ಒಂದು SPYSS ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮದ ನಿಜಕ್ಕೂ ಕೂಡ ಒಂದು ಶ್ರೇಷ್ಠವಾದ ಕ್ಷಣ ಅಂತ ಹೇಳ್ಬೋದು. ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ಈ ಒಂದು ಹಿರಿಯರಿಗೆ ನಮಸ್ಕಾರವನ್ನ ಮಾಡ್ತಾರೆ, ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿರಿಯರ ಆಶೀರ್ವಾದ ಎಲ್ಲಕ್ಕಿಂತ ಶ್ರೇಷ್ಠ ಆಶೀರ್ವಾದ ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಅರ್ಥ ಅಂತ ಹೇಳ್ಬಹುದು. ಕಾರ್ಯಕ್ರಮ ನೋಡ್ತಾ ಇದ್ವಿ, ಬಹಳ ಅಮೋಘವಾದ ಕಾರ್ಯಕ್ರಮ, ಅರ್ಥಪೂರ್ಣವಾಗಿರುವ ಕಾರ್ಯಕ್ರಮ. ಸೊ ನೀವು ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ, ಹೇಗೆ ಅನಿಸ್ತು ಈ ಒಂದು ಕಾರ್ಯಕ್ರಮ? ನಾನು ಈ ಸಮಿತಿಗೆ ಬರುವುದಕ್ಕಿಂತ ಮುಂಚೆ ಆಸನಗಳನ್ನು ಕಲಿಸ್ತಾರೆ ಅಷ್ಟೇ ನಾನು ಭಾವಿಸಿರುವಂತದ್ದು. ಆದ್ರೆ ಇಲ್ಲಿ ಬಂದ ಮೇಲೆ ನಂಗೆ ಗೊತ್ತಾಯ್ತು, ಕೇವಲ ಆಸನಗಳನ್ನು ಮಾತ್ರ ಕಲಿಸ್ತಾ ಇಲ್ಲ, ಒಂದು ಶಕ್ತಿಶಾಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಅದು ನಮ್ಗೆ ಗೊತ್ತಾಗಿದೆ. ಆಮೇಲೆ ಹೆಚ್ಚಾಗಿ ಎಲ್ಲೂ ಕೂಡ ನಮ್ಗೆ ಗೊತ್ತಿದೆ, ವೃತ್ತಿ ಭೇದ ಇರುವಂತದ್ದು, ಜಾತಿ ಭೇದ ಇರುವಂತದ್ದು, ಅಂತಸ್ತು ಭೇದ ಇರುವಂತದ್ದು. ಆದ್ರೆ ಇಲ್ಲಿ ಯಾವುದಿಲ್ಲ. ಇಲ್ಲಿಗೆ ಯಾರು ಕೂಡ ಬರ್ಬೋದು. ನಾವು ನಮ್ಮ ಒಂದು ಕಲ್ಪನೆ ಇದೆ, ಕುಟುಂಬ ಅಂತ ಹೇಳಿದ್ರೆ ಕುಟುಂಬದ ಸಣ್ಣ ಸ್ವರೂಪ ಅದು ಮನೆ, ಆದ್ರೆ ಕುಟುಂಬದ ದೊಡ್ಡ ಸ್ವರೂಪ ರಾಷ್ಟ್ರ. ಈ ಕಲ್ಪನೆಯಲ್ಲಿ ನಾವಿರುವಂತದ್ದು. ಇವತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇರುವಂತದ್ದು ಈ ಸಮಿತಿ. ಈ ಅವರ ಒಂದು ಧ್ಯೇಯ ವಾಕ್ಯ ಏನಿದೆ, ಸಂಸ್ಕಾರ, ಸಂಘಟನೆ ಮತ್ತೆ ಸೇವೆ ಎನ್ನುವಂತ ಏನ್ ಸಂಘಟನೆ ಧ್ಯೇಯ ವಾಕ್ಯ ಇದೆ, ಅದ್ರ ಅಡಿಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದೆ. ಒಂದಷ್ಟು ನಮ್ಮಲ್ಲಿ ಸಂಸ್ಕಾರವನ್ನ ತುಂಬಿಸಿ ನಮ್ಮನ್ನು ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ಈ ಸಮಿತಿ ಮಾಡ್ತಾ ಇದೆ. ಮತ್ತೆ ವಿಶೇಷ ಏನು ಅಂತ ಹೇಳಿದ್ರೆ, ಆಸನಗಳನ್ನು ಎಲ್ಲರೂ ಕಲಿಸ್ತಾರೆ. ಆದ್ರೆ ಈ ಸಂಸ್ಥೆ, ಈ ಸಮಿತಿ ಈ ಆಸನಗಳನ್ನ ಸಂಶೋಧನೆ ಮಾಡಿ ಟೆಕ್ನಿಕಲ್ ಆಗಿ ಅದು ಪಾಸ್ ಆದ್ಮೇಲೆ ನಮ್ಗೆ ಕಲಿಸುವಂತದ್ದು. ಉಸಿರಾಟದ ಕ್ರಿಯೆ ಮುಖಾಂತರ ಆಸನಗಳನ್ನು ಕಲಿಸುವಂತದ್ದು. ನೀವು ಬೇರೆ ಕಡೆಗಳಲ್ಲಿ ಆಸನಗಳನ್ನು ಗಮನಿಸಿರ್ಬಹುದು, ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಕಲಿಯುವ ಆಸನಗಳಿಗೆ ಕೂಡ ಈ ಸಮಿತಿ ನಮಗೆ ಕಲಿಸಿಕೊಡುವ ಆಸನಗಳು ತುಂಬಾ ವ್ಯತ್ಯಾಸ ಇದೆ. ಇವರು ಆಸನಗಳನ್ನು ನೇರವಾಗಿ ಕಲಿಸುವುದಿಲ್ಲ, ಮೊದಲು ನಮ್ಮ ಶರೀರವನ್ನು ಅದಕ್ಕೆ ಒಗ್ಗಿಸಿಕೊಳ್ಳಿಸ್ತಾರೆ, ಆಮೇಲೆ ಆಸನವನ್ನು ಕಲಿಸುವಂತದ್ದು. ಇವತ್ತು ನಮ್ಮ ದೇಶದಲ್ಲಿ ಗೊತ್ತಿರುವ ಹಾಗೆ ಒಂದು ಆಸನವನ್ನ ಸಂಶೋಧನೆ ಮಾಡಿ ಅಲ್ಲಿ ಟೆಕ್ನಿಕಲ್ ಆಗಿ ಏನು ಅದು ಪಾಸ್ ಆಗ್ಬೇಕು ಅದನ್ನೆಲ್ಲವನ್ನು ಮಾಡಿ ಕಲಿಸುವಂತ ಸಂಸ್ಥೆ, ಅದು ಏಕಮಾತ್ರ ಸಂಸ್ಥೆ, ಅದು SPYSS. ಸೊ ಇಲ್ಲಿ ನಾವು ನೋಡ್ತಾ ಇದ್ವಿ, ಮಾತೃ ಧ್ಯಾನ, ಮಾತೃ ಭೋಜನ ಮತ್ತೆ ಮಾತೃ ಭೋಜನ, ತಾಯಿಯ ಒಂದು ಶ್ರೇಷ್ಠ ಇದನ್ನ ಇಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಮಕ್ಕಳಿಗೆ ಈಗ ತಾಯಿ ಬೈ ಗೌರವ ಕಳ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಸೊ ಅಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಎಷ್ಟು ಶ್ರೇಷ್ಠ ವಹಿಸ್ತಾ ಇದೆ. ಇದೊಂದು ರೀತಿಯಲ್ಲಿ ತಾಯಿಯ ಮಹತ್ವವನ್ನು ತಿಳಿಸುವಂತ ಕೆಲಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಈಗ ವಯಸ್ಸಾದ ತಂದೆ ತಾಯಿ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದೆಲ್ಲ ನಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ತಾಯಿಯ ಶ್ರೇಷ್ಠತೆ, ತಂದೆಯ ಒಂದು ಶ್ರೇಷ್ಠತೆ ನಮ್ಗೆ ತಿಳಿಸುವಂತ ಕೆಲಸವನ್ನು ಈ ಮುಖಾಂತರ ಈ ಸಮಿತಿ ಮಾಡ್ತಾ ಇದೆ. ಇನ್ನೊಂದು ಕೈತುತ್ತು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕೈತುತ್ತು ನಮಗೆ ಅನುಭವ ಇಲ್ಲ, ಹಿರಿಯರೆಲ್ಲ ಹೇಳೋದು ಕೇಳ್ತಾ ಇದ್ದೀವಿ, ಬಟ್ ಇಲ್ಲಿ ಎಲ್ಲ ಮಕ್ಕಳು ಕೂಡ ಕೈತುತ್ತನ್ನು ಕೊಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಸರ್. ಒಂದು ರೀತಿಯಲ್ಲಿ ಬಾಲ್ಯಾವಸ್ಥೆಗೆ ಹೋಗುವಂತ ಒಂದು ಮಾನಸಿಕತೆ ನಮಗೆ, ಅಥವಾ ಬಾಲ್ಯಾವಸ್ಥೆಯನ್ನು ನೆನಪಿಸುವಂತ ಒಂದು ಕೆಲಸ ನಮಗೆ ಆಗ್ತಾ ಇದೆ. ನಮಗೆ ಒಟ್ಟು ಏನು ಅಂತ ಹೇಳಿದರೆ, ಭಾವನೆಗಳು, ನಮ್ಮ ಸಂಬಂಧದಲ್ಲಿರುವಂಥ ಭಾವನೆಗಳನ್ನು ಉದ್ದೀಪನಗೊಳಿಸುವಂಥ ಕೆಲಸ ಈ ಮುಖಾಂತರ ಆಗ್ತಾ ಇದೆ ಅಂತ ಹೇಳ್ತೇನೆ. SPYSS ನ ಯೋಗ ಶಿಕ್ಷಕರಾಗಿರುವಂತಹ ಪ್ರದೀಪ್ ಅಣ್ಣ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ನಾವಿಲ್ಲಿ ಬಂದ್ವಿ, ನೋಡಿದ್ವಿ, ಸಿಕ್ಕಾಪಡೆ ಖುಷಿ ಐತಿ ಈ ಕಾರ್ಯಕ್ರಮದ ಬಗ್ಗೆ. ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಈ ಸಂಸ್ಕಾರ, ಸಂಘಟನೆ ಮತ್ತೆ ಸೇವೆ, ಈ ಕಾರ್ಯಕ್ರಮದ ಉದ್ದೇಶ ಏನು? ಹರಿ ಓಂ. ಎಲ್ಲರಿಗೂ, ವೀಕ್ಷಕರೆಲ್ಲರಿಗೂ ಹರಿ ಓಂ. ನಮ್ಮ ಯೋಗ ಸಮಿತಿಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಯೋಗವನ್ನ ಮಾಧ್ಯಮವಾಗಿಟ್ಟುಕೊಂಡು ಸಮಾಜದಲ್ಲಿ ಒಂದಷ್ಟು ಸಾತ್ವಿಕ ಬದಲಾವಣೆ ತರುವಂತಹ ಉದ್ದೇಶ. ಅಂದ್ರೆ ಇಲ್ಲಿ ಕೇವಲ ನಾವು ಯೋಗವನ್ನು ಮಾತ್ರ ಕಲಿಸೋಲ್ಲ, ಜೀವನ ಮೌಲ್ಯಗಳು, ಸಂಸ್ಕಾರಗಳು. 48 ದಿವಸದ ನಾವು ಯೋಗ ಶಿಕ್ಷಣದಲ್ಲಿ ಏನು ಕಲಿಸ್ತೇವೆ ಅಂತ ಹೇಳಿದ್ರೆ, ಈಗ ಹೆಚ್ಚಿನ ಕಡೆ ಯೋಗ ಅಂತ ಹೇಳಿದ್ರೆ ವ್ಯಾಯಾಮ ಮಾಡುವುದು, ಆದ್ರೆ ಇಲ್ಲಿ ಹಾಗಲ್ಲ. ಅಷ್ಟಾಂಗ ಯೋಗಗಳ ಮೂಲಕ, ಅಂದ್ರೆ ಪತಂಜಲಿ ಮುನಿಯವರು ಹೇಳಿದ್ದೇನಂತ ಹೇಳಿದ್ರೆ, ನಾವು ಲೌಕಿಕ ಜೀವನದಲ್ಲಿ ಇದ್ದುಕೊಂಡು ಭಗವಂತನನ್ನು ಯಾವ ರೀತಿ ತಲುಪಬಹುದು ಅಂತ. ಸೊ ಅಂತಹ ಅಷ್ಟಾಂಗ ಯೋಗಗಳ ಮೂಲಕ ನಾವು ಇಲ್ಲಿ ಬೌದ್ಧಿಕ ವಧಿಯನ್ನು ಕೊಟ್ಟು ಅದರ ಜೊತೆಗೆ ಅಭ್ಯಾಸವನ್ನು ಮಾಡಿಸಿಕೊಂಡು, ಮತ್ತೆ ಅವರು ಯಾವ ರೀತಿ ಅವರ ವೈಯಕ್ತಿಕ ಜೀವನದಲ್ಲಿ ಅಥವಾ ಕೆಲವೊಂದೊಂದು ಬದಲಾವಣೆಗಳು ಆಗ್ತಾ ಇರ್ತದೆ, ಆ ಮೂಲಕ ನಾವು ಸಮಾಜದಲ್ಲಿ ಸಾತ್ವಿಕ ಬದಲಾವಣೆ ತರುವಂತ ಮೂಲ ಉದ್ದೇಶ. ಅಂದ್ರೆ
ನಮ್ಮ ಪ್ರಧಾನ ಸಂಚಾಲಕರಾದಂತಹ 𝐼.ರಾಮಸ್ವಾಮಿಯವರು ಹೇಳುವ ಹಾಗೆ ಪ್ರಾಚೀನ ಭಾರತದಲ್ಲಿ ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಔಷಧಿ, ಅನ್ನ, ಆನಂತರ ವಿದ್ಯೆ ಇದೆಲ್ಲವನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ಅದೇ ನಾವು ಇಲ್ಲಿ ಕೂಡ ಯೋಗ ಶಿಕ್ಷಣವನ್ನ ಕೊಡ್ತೇವೆ. ಅದ್ರ ಜೊತೆಗೆ ಆರೋಗ್ಯ, ಅದರ ಜೊತೆಗೆ ಒಂದಷ್ಟು ಸಂಸ್ಕಾರಗಳು, ಆನಂತರ ನಮ್ಮ ಕಾರ್ಯಕ್ರಮದಲ್ಲಿ ಬರುವಂತಹ ಎಲ್ಲ ಆಹಾರ ಪ್ರಸಾದವಿರ್ಬೋದು ಎಲ್ಲವೂ ಸಂಪೂರ್ಣವಾಗಿ ಉಚಿತ, ಎಲ್ಲವೂ ಉಚಿತವಾಗಿ. ಈ ಒಂದು ಯೋಗ ವ್ಯಕ್ತಿತ್ವ ವಿಕಸನಕ್ಕೆ ಎಷ್ಟೊಂದು ಸಹಾಯ ಮಾಡುತ್ತೆ? ಖಂಡಿತ ಅಕ್ಕ. ಯಾಕಂತ ಹೇಳಿದ್ರೆ ವ್ಯಕ್ತಿತ್ವ ವಿಕಸನ ಅಂತ ಹೇಳಿದ್ರೆ ಪ್ರಮುಖವಾಗಿ ನಾನು ಸಮಾಜದಲ್ಲಿ ಒಂದಷ್ಟು ನಾನು ತೋರಿಸಿಕೊಳ್ಬೇಕು ಅನ್ನೋ ಹೇಳಿರೋದು. ಅಂದ್ರೆ ವ್ಯಕ್ತಿತ್ವ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಒಳ್ಳೆಯ ಗುಣಗಳ ಒಟ್ಟು ಮೊತ್ತ, ಅದು ವ್ಯಕ್ತಿತ್ವ ಅಂತ ಹೇಳಿ. ಆ ವ್ಯಕ್ತಿತ್ವನ ಯಾವ ರೀತಿ ವಿಕಸನ ಮಾಡಿಕೊಳ್ಬೋದು ಅಂತ ಹೇಳಿದ್ರೆ, ಈಗ ನಾವು ಒಬ್ಬರು ವೇದಿಕೆಗೆ ಬಂದು ಮಾತಾಡ್ಲಿಕ್ಕೆ ಎಕ್ಸಾಂಪಲ್ಗೆ ಅವರಿಗೆ ಪ್ರಾರಂಭದಲ್ಲಿ ಒಂದಷ್ಟು ಸ್ಟೇಜ್ ಫಿಯರ್ ಅನ್ನೋದು ಇದೆ. ಸೊ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನ ವೇದಿಕೆ ಕರೆಸಿ ಅವರಿಗೆ ಒಂದಷ್ಟು ಪ್ರೇರಣೆಗಳನ್ನು ಕೊಟ್ಟು ಅವರು ಯೋಗ ಶಿಕ್ಷಕರಾಗಿ ಬೆಳೆಯುವ ಹಾಗೆ ನಾವು ನಿತ್ಯ ತರಗತಿಯಲ್ಲಿಯೂ ಅವರಿಗೆ ಒಂದಷ್ಟು ಟ್ರೈನಿಂಗ್ಗಳನ್ನು ಕೊಡ್ತೇವೆ. ಅದಲ್ಲದೆ ಒಂದಷ್ಟು ತರಬೇತಿ ಕಾರ್ಯಗಳು, ವಸತಿಯುತವಾಗಿರುವಂತಹ ಕ್ಯಾಂಪ್ಗಳು, ಪ್ರಶಿಕ್ಷಣ ಶಿಬಿರಗಳು, ಇದರ ಮೂಲಕೆಲ್ಲ ಯೋಗ ಬಂಧುಗಳಿಗೆ ಅವರ ಶಿಕ್ಷಕರಾಗಿ ನಾವು ಪರಿವರ್ತನೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲವೂ ಉಚಿತ. ಇನ್ನೊಂದು ನಾವಾಗ ಬಂದವೆ ಎಲ್ಲ ನಗಿಸ್ತಾ ಇದ್ರಿ, ಆಟ ಆಡಿಸ್ತಾ ಇದ್ರಿ ಅಂದ್ರೆ ಈಗ ಮಕ್ಕಳಿಗೆ ಕೂಡ ಬರೀ ಮೊಬೈಲ್ ಗೇಮ್, ವಿಡಿಯೋ ಗೇಮ್ ಮತ್ತೆ ಈ ಒಂದು ಫುಟ್ಬಾಲ್ ಆ ತರ ಗೇಮ್ ಬಿಟ್ರೆ ಈ ತರ ಬೇರೆ ಹಳ್ಳಿಯ ಅನೇಕ ಆಟಗಳು ಗೊತ್ತಿರೋದು. ಇನ್ನು ಮಹಿಳೆ ಕೂಡ ಹಾಗೆ ಎಲ್ಲ ವರ್ಕ್ ಅಲ್ಲಿ ಬಿಸಿ ಇರ್ತಾರೆ, ಪುರುಷರು ಬಿಸಿ ಇರ್ತಾರೆ. ಅಂತವ್ರು ನೀವೆಲ್ಲರೂ ಕೂಡ ನಗಿಸಿದ್ರಿ, ಆಟ ಆಡಿಸಿದ್ರಿ. ಸೊ ಈ ಒಂದು ಯಶಸ್ವಿ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಏನು ಅಂತಾರೆ, ಈಗ ಪ್ರಸ್ತುತ ಸಮಾಜದಲ್ಲಿ ಎಲ್ಲರೂ ಟೆನ್ಷನ್ ಅನ್ನ ಮರಿಬೇಕನ್ನುವಂತ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯಾವುದೋ ಒಂದು ಕಾರ್ಯಕ್ರಮ ಇರ್ತಾರೆ. ಸೊ ಇಲ್ಲಿ ಬರುವವರ ಟೆನ್ಷನ್ ನಿವಾರಣೆ ಅದಕ್ಕೆ ಒಂದು ಆ ಟೆನ್ಷನ್ಗೆ ಅಥವಾ ಬೇಸರಕ್ಕೆ ವಿರುದ್ಧವಾಗಿರುವಂತದ್ದು ನಗುವನ್ನು ತರಿಸುವಂತ ನಾವು ಪ್ರಯತ್ನ ಮಾಡಿದ್ದೇವೆ. ಇನ್ನೊಂದು ಈ ಮಾತೃ ಭೋಜನ, ಮಾತೃ ಪೂಜನ, ಮಾತೃ ಧ್ಯಾನ ಅಂತ ಮಾಡಿದ್ರಿ. ಸೊ ಒಂದು ತಾಯಿಯ ಬಗ್ಗೆ, ಆ ತಾಯಿಯ ಅವರ ಒಂದು ಮೌಲ್ಯದ ಬಗ್ಗೆ ತೋರಿಸುವಂತ ಕೆಲಸವನ್ನು ಕೂಡ ಮಾಡಿದ್ರಿ. ಈಗಿನ ಮಕ್ಕಳಿಗೆ ಕಾಲಿಗೆ ನಮಸ್ಕಾರ ಮಾಡುವಂತ ಯಾರು ಕೂಡ ಮಾಡೋದಿಲ್ಲ. ಸೊ ಇಲ್ಲಿ ನೀವು ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಬಂದಂತಹ ಶಿಬಿರಾರ್ಥಿಗಳಾಗಿರ್ಬೋದು ಅಥವಾ ಇದಕ್ಕೆ ಇಲ್ಲಿ ಬಂದಂತ ಕಾರ್ಯ ಎಲ್ಲರೂ ಕೂಡ ನೀವು ಅದನ್ನ ಮಾಡಿಸಿದ್ರಿ. ಸೊ ಈ ಒಂದು ಇದರ ಬಗ್ಗೆ ಹೇಳಿ, ಯಾಕೋಸ್ಕರ ಈ ಒಂದು ಮಾಡಿರ್ಬೋದು? ತಾಯಿ ಅನ್ನುವಂಥದ್ದು ನಾವು ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ತಿಳ್ಕೊಂಡಿದ್ದೇವೆ. ತಾಯಿ ಅನ್ನುವಂತಹ ಸ್ಥಾನ ಅನ್ನುವಂಥದ್ದು ಅದು ಪರಮೋಚ್ಚವಾದಂತಹ ಸ್ಥಾನ. ಜಗತ್ತಿನಲ್ಲಿರುವಂತಹ ಮಾನವೀಯ ಸಂಬಂಧಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಂಬಂಧ ಯಾವುದು ಅಂತ ಹೇಳಿದ್ರೆ ತಾಯಿಯ ಸಂಬಂಧ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳಿ. ಸೊ ತಾಯಿ ಅನ್ನುವಂಥದ್ದು ಅದು ಶ್ರೇಷ್ಠವಾಗಿರುವಂಥದ್ದು. ತಾಯಿ ಅನ್ನುವಂಥದ್ದು ನಮ್ಮ ಹೆತ್ತ ತಾಯಿಯನ್ನು ಮಾತ್ರ ಅಲ್ಲ, ಒಂದು ಮಾತೇ ಇದೆ. ಗುರುಪತ್ನಿ, ರಾಜಪತ್ನಿ, ಜ್ಯೇಷ್ಠ ಪತ್ನಿ ತಥೈವಚ, ಪತ್ನಿ ಮಾತಾ ಸುಮಾತಾ ಚ ಪಂಚೈತೆ ಮಾತರ ಸ್ಮತ ಅಂತ ಹೇಳಿ ತಾಯಿಯ ಸ್ಥಾನವನ್ನ ನಮ್ಮ ಜೀವನದಲ್ಲಿ 5 ಮಂದಿ ತುಂಬ್ತಾರಂತೆ. ಒಂದು ಗುರುಗಳ ಹೆಂಡತಿ, ಅನಂತರ ರಾಜನ ಮಡದಿ, ಅನಂತರ ಬರುವಂತದ್ದು ನಿಮಗೆ ನಮ್ಮ ಅಣ್ಣನ ಮಡದಿ ಅಥವಾ ಅತ್ತಿಗೆ ಅಣ್ಣನ ಮಡದಿ, ಅನಂತರ ಹೆಣ್ಣು ಕೊಟ್ಟ ನಮ್ಮ ಹೆಂಡತಿಯ ಅಮ್ಮ, ನಮ್ಮ ಹೆತ್ತ ತಾಯಿ. 5 ಮಂದಿ. ಈ 5 ಮಂದಿ ಮಾತ್ರ ಅಲ್ಲದೆ ಎಲ್ಲರನ್ನ ತಾಯಿಯ ಸ್ವರೂಪದಲ್ಲಿ ಕಾಣುವಂತಹ ಒಂದು ಅದ್ಭುತ ಕಾರ್ಯಕ್ರಮ ನಮ್ಮ ಈ ಮಾತೃಭೋಜನ, ಮಾತೃ ಧ್ಯಾನ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮ್ಗೆ ಯಶಸ್ವಿಯಾಯಿತು ಅಂತ ಹೆಮ್ಮೆ ಇದೆಯಾ, ಖುಷಿ? ಖಂಡಿತ ಇದೆ. ಈಗಾಗಲೇ ನಾವೆಲ್ಲ ನೋಡಿದ್ದೇವೆ, ಮುಖದಲ್ಲಿ ಇರುವಂತಹ ಭಾವನೆಗಳು, ನಗು ಎಲ್ಲವೂ ಖಂಡಿತವಾಗಿ ಇದೆ. ಸಂಸ್ಕಾರ ಸಂಘಟನೆ ಸೇವೆ ಎನ್ನುವ ಅದೇ ಉದ್ದೇಶದ ಅಡಿಯಲ್ಲಿ ಈ ಪತಂಜಲಿ ಯೋಗ ಸೇವಾ ಸಮಿತಿಯಲ್ಲಿ ಸುಮಾರು 64 ದಿನಗಳಲ್ಲಿ ಯೋಗ ತರಗತಿಯನ್ನ ನಡೆಸ್ತಾ ಇದೆ. ಇದು ಇಂದಿನ ದಿನ ಮಾತೃ ಧ್ಯಾನ, ಮಾತೃ ಪೂಜನ, ಮಾತೃ ವಂದನ ಎನ್ನುವಂಥದ್ದು ಈ ತರಗತಿಯ ಒಂದು ಅಂಗ. ಹಾಗಾಗಿ ಬಹಳ ಒಂದು ಅದ್ದೂರಿಯಾದ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು. ನಾವು ಒಂದು ವಾರದಿಂದಲೇ ಇದಕ್ಕೆ ಪೂರ್ವ ತಯಾರಿಯನ್ನ ಮಾಡ್ತಾ ಇದ್ವಿ. ಮೊನ್ನೆಯಿಂದ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ, ಹಾಗೆ ಎಲ್ಲ ನಿನ್ನೆ ರಾತ್ರಿ ಕೂಡ 10 ಗಂಟೆ ತನಕ ನಾವೆಲ್ಲ ಇಲ್ಲಿಯ ಪೂರ್ವ ಸಿದ್ಧತೆಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡಿದ್ದೇವೆ. ಬಹಳ ಒಂದು ಅದ್ಭುತ ಕಾರ್ಯಕ್ರಮ ಇದು. ನಮ್ಗೆ ಸಿಕ್ಕಿರುವಂತದ್ದೇ ನಮ್ಗೆ ನಿಜವಾಗೂ ನಮ್ಮ ಏನೋ ಒಂದು ಯೋಗ ಅಂತ ಹೇಳ್ಬೋದು. ಒಂದು ಭಾವಪೂರ್ಣವಾದ ಒಂದು ಕಾರ್ಯಕ್ರಮ. ಹಾಗಾಗಿ ಎಲ್ಲ ಯೋಗ ಬಂಧುಗಳು ಕೂಡ ತಮ್ಮನ್ನ ಜೋಡಿಸಿಕೊಂಡು ಬಹಳ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇದನ್ನ ನಮ್ಗೆ ನಡೆಸಲಿಕ್ಕೆ SPYS ಸಂಸ್ಥೆಗೆ, ಸಮಿತಿಗೆ ನಾವು ಹೃತ್ಪೂರ್ವಕ ಮನದಾಳದ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಗೆ ಮಾರ್ಗದರ್ಶಕರಾದಂತ ಎಲ್ಲ ಶಿಕ್ಷಕರು, ಯೋಗ ಶಿಕ್ಷಕರು ಎಲ್ಲರಿಗೂ ಕೂಡ ನಮ್ಮ ಮನದಾಳದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಯೋಗ ಅಂದ್ರೆ ಅದು ವ್ಯಾಯಾಮ ಅಲ್ಲ, ಯೋಗ ಅಂದ್ರೆ ಅದು ಸಂಸ್ಕಾರ, ಯೋಗ ಅಂದ್ರೆ ಅದು ವ್ಯಕ್ತಿತ್ವ ವಿಕಸನ. ಜೊತೆಗೆ ಎಲ್ಲಕ್ಕಿಂತ ಮಿಗಿಲಾದ ಪ್ರೀತಿ ಅಂತ ಹೇಳಿದ್ರೆ ಅದು ತಾಯಿ ಪ್ರೀತಿ, ಎಲ್ಲಕ್ಕಿಂತ ಮಿಗಿಲಾದ ಬಂಧನ ಅಂದ್ರೆ ಅದು ತಾಯಿಯ ಬಂಧನ ಅಂತ ತೋರಿಸಿಕೊಟ್ಟಂತ ಈ SPYS ನ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಸಾರ್ಥಕ ಎನಿಸಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ಪಂಚೇಶ್ ಚಾರ್ಮಡ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಗುರುವಾಂಕೆರೆ.